ವೀಕ್ಷಕರೇ ನಮಸ್ಕಾರ. ನಿಮ್ಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ವಿಶ್ವದಲ್ಲಿನ ವಿಚಿತ್ರವೆನಿಸುವ ಸಂಗತಿಗಳು ನಾವು ಓದುವ ಮೂಲಕ ಅಥವಾ ನೋಡುವ ಮೂಲಕ ತಿಳಿದುಕೊಳ್ಳಬಹುದು. ವಿಶ್ವ ಎಂದಾಗ ಅದರಲ್ಲಿ ನಮ್ಮ ಭಾರತವು ಹೊರತಲ್ಲ. ಇಲ್ಲಿನ ಒಂದು ಗ್ರಾಮದ ಜನರು ಮಾಟ ಮಂತ್ರದಲ್ಲಿ ಪರಿಣಿತಿ ಹೊಂದಿರ್ತಾರೆ. ಮತ್ತೊಂದು ಗ್ರಾಮವು ನಾಗರ ಹಾವುಗಳನ್ನ ತಮ್ಮ ಮನೆಯ ಸದಸ್ಯರಂತೆ ನೋಡ್ಕೊಳ್ತಾ ಇರ್ತಾರೆ. ಇನ್ನು ಒಂದು ಗ್ರಾಮವು ಸಂಪೂರ್ಣವಾಗಿ ಸಂಸ್ಕೃತವನ್ನ ತಮ್ಮ ಆಡು ಭಾಷೆಯಾಗಿಸಿಕೊಂಡಿರ್ತಾರೆ. ಹೀಗೆ ಹೇಳುತ್ತಾ ಹೊರಟರೆ ಸಾಕಷ್ಟು ವಿಚಿತ್ರ ಸಂಗತಿಗಳನ್ನ ಹೊಂದಿದ ಗ್ರಾಮಗಳ ಹೆಸರು ಬೆಳಕಿಗೆ ಬರುತ್ತೆ. ಅಂತಹದ್ದ ವಿಚಿತ್ರವೆನಿಸುವ ಗ್ರಾಮವೇ ಲಾಂಗ್ವಾ ಎಂಬ ಗ್ರಾಮ. ಈ ಲಾಂಗ್ವಾ ಗ್ರಾಮ ಇರುವುದು ಭಾರತದ ನಾಗಾಲ್ಯಾಂಡ್ ಮತ್ತು ಮಯನ್ಮಾರ್ ಗಡಿಯಲ್ಲಿ. ಇದು ನಾಗಾಲ್ಯಾಂಡ್ನ ಸೋಮಾ ಜಿಲ್ಲೆಗೆ ಸೇರಿದೆ. ಭಾರತದ ಕೊನೆಯ ಗ್ರಾಮವೂ ಹೌದು. ಈ ಗ್ರಾಮದ ಅರ್ಧ ಭಾಗ ಭಾರತಕ್ಕೆ ಮತ್ತು ಇನ್ನುಳಿದ ಅರ್ಧ ಭಾಗ ಮಯನ್ಮಾರ್ಗೆ ಸೇರುತ್ತದೆ. ಈ ಗ್ರಾಮದ ಅರ್ಧದಷ್ಟು ಜನರ ಅಡುಗೆ ಮನೆಯು ಭಾರತದಲ್ಲಿದ್ದರೆ ಮಲಗುವ ಕೋಣೆಗಳು ಮಯನ್ಮಾರ್ನಲ್ಲಿ ಇರುತ್ತವೆ. ಇನ್ನು ಭಾರತದ ಕೆಲವು ಜನರು ಕೃಷಿ ಮಾಡಲು ಮಯನ್ಮಾರ್ಗೆ ಹೋಗುತ್ತಾರೆ. ಇದಲ್ಲದೆ ಈ ಗ್ರಾಮದ ಕೆಲವರು ಭಾರತೀಯ ಸೇನೆಗೆ ಸೇರಿದರೆ ಮತ್ತೆ ಕೆಲವರು ಮಯನ್ಮಾರ್ ಸೇನೆಗೆ ಸೇರುತ್ತಾರೆ ಎನ್ನಲಾಗುತ್ತದೆ. ಒಟ್ನಲ್ಲಿ ಹೇಳುವುದಾದ್ರೆ ಇಲ್ಲಿನ ಜನ ಒಂದು ದೇಶದಲ್ಲಿ ಊಟ ಮಾಡಿ ಮತ್ತೊಂದು ದೇಶದಲ್ಲಿ ಮಲಗಿ ಎರಡೂ ದೇಶದ ಜನರಾಗಿ ಬಾಳ್ತಿರೋದಂತೂ ಸತ್ಯ.